ಶ್ರೀ ಗುರುಭ್ಯೋ ನಮಃ. ಇವತ್ತು ಈ 5 ಜುಲೈ ಬಹಳ ವಿಶೇಷವಾದ ದಿನ. ಯಾಕೆಂದರೆ ಇವತ್ತು ಈ ದಿನ ಗುರು ಪೂರ್ಣಿಮೆಯಾದ ದಿನ. ಗುರು ಪೂರ್ಣಿಮೆ ನಮ್ಮ ಸನಾತನ ಧರ್ಮದವರಿಗೆ ಮಾತ್ರ ಅಲ್ಲ, ಇಡೀ ವಿಶ್ವಕ್ಕೆ ಗುರು ಪೂರ್ಣಿಮೆ. ಹುಣ್ಣಿಮೆ ಎಲ್ಲರಿಗೂ ಇದೆ. ಗುರು ಬ್ರಹ್ಮ, ಗುರು ವಿಷ್ಣು, ಗುರು ದೇವೋ ಮಹೇಶ್ವರ, ಗುರು ಸಾಕ್ಷಾತ್ ಪರಬ್ರಹ್ಮ, ತಸ್ಮೈ ಶ್ರೀ ಗುರುವೇ ನಮಃ. ಪರಬ್ರಹ್ಮ, ಬ್ರಹ್ಮ, ವಿಷ್ಣು, ಮಹೇಶ್ ಮತ್ತು ಇದರದ ಮೇಲೆ ಪರಬ್ರಹ್ಮ ಯಾರು? ಅವರು ಸಾಕ್ಷಾತ್ ಗುರುವೇ. ತುಂಬ ಸಂಪ್ರದಾಯಗಳಿಗೆ ಒಟ್ಟಿಗೆ ಈ ಮಾತು ಹೊಂದಾಣಿಕೆಯಲ್ಲಿ ಹೋಗುವುದಿಲ್ಲ. ಆದರೆ ನಮ್ಮಲ್ಲಿ ಗುರು ತತ್ವಕ್ಕೆ ಬಹಳ ಪ್ರಾಧಾನ್ಯತೆ ಇದೆ. ಗುರು ಯಾಕೆ ಇಂಪಾರ್ಟೆಂಟ್? ಯಾಕೆಂದರೆ ಅವನು ನಮಗೆ ಜ್ಞಾನ ಕೊಡ್ತಾನೆ. ಹುಟ್ಟುವಾಗಲೇ ನಾವು ಅಜ್ಞಾನದಲ್ಲಿ ಇರೋರು, ನಮಗೆ ಏನು ಗೊತ್ತಿಲ್ಲ. ನಾವಿಲ್ಲಿ ಬಂದಿದ್ದೇ ಕಲೀಲಿಕ್ಕೆ. ಪ್ರತಿದಿನ ಒಂದು ನಮಗೆ ಅಧ್ಯಾಯ, ಒಂದು ದಿನ ಒಂದು ಚಾಪ್ಟರ್ ಆಫ್ ಬುಕ್ ಕಲಿತಾ ಇದ್ದೇವೆ ನಾವು. ವಿ ಎಂಜಾಯ್ ಸ್ಟಡಿಂಗ್. ಈ ಅಧ್ಯಯನವನ್ನೇ ನಾವು, ಈ ಅಧ್ಯಯನದಲ್ಲಿಯೇ ನಾವು ಸುಖ ಅನುಭವಿಸೋದು. ನಮ್ಮ ಭಾರತದ ಶಕ್ತಿ ಈ ಗುರುತತ್ವದಲ್ಲಿ ನೋಡಿ. ಸಾವಿರಾರು ವರ್ಷದಿಂದ ನಮ್ಮ ಭಾರತದಲ್ಲಿ ವ್ಯಾಪಾರಕ್ಕೆ ಬಂದವರು, ವಿದೇಶಿ ಶಕ್ತಿಯವರು ಅವಲೋಕಿಸಿದರು. ಇವರದ್ದು ಶಕ್ತಿ, ಇವರು ಗುರುಗಳಲ್ಲಿ ತುಂಬ ಜ್ಞಾನ ಇದೆ. ಈ ಒಳ್ಳೆ ಜ್ಞಾನವನ್ನು ಕ್ಷಯ ಮಾಡಲಿಕ್ಕೆ ಸಾಧ್ಯವೇ ಇರಲಿಲ್ಲ, ತಪ್ಪಂತ ಹೇಳಲಿಕ್ಕೆ ಸಾಧ್ಯವೇ ಇರಲಿಲ್ಲ. ಸೊ ಅವರು ಗುರುಗಳದ ಅವಮಾನ ಪ್ರಾರಂಭ ಮಾಡಿದರು. ಗುರು ಸಹ ಪಾಂಚಭೌತಿಕ ತತ್ವದಿಂದ ಹುಟ್ಟಿದೆ ಒಬ್ಬ. ಅವನೊಳಗೆ ಸಹ ರಜ ಮತ್ತು ತಮದ ಅವಗುಣಗಳು ಸಹ ಇರ್ತದೆ. ಆದರೆ ನಾವು ಗುರುವಲ್ಲಿ ಜ್ಞಾನಕ್ಕೋಸ್ಕರ ಅವನು ಗುರು, ಆ ಜ್ಞಾನ ತತ್ವವನ್ನು ತಗೊಳ್ಳೋದು ಅಷ್ಟೇ. ಜಮದಗ್ನಿ ಕ್ರೋಧ ಭಯಂಕರ ಇತ್ತು. ಪರಶುರಾಮ ಅವರಿಗೆ ಕ್ರೋಧ ಭಯಂಕರ ಇತ್ತು. ವಿಶ್ವಾಮಿತ್ರ ಅವರಿಗೆ ಕಾಮದ ವೀಕ್ನೆಸ್ ಇತ್ತು. ಪರಶುರವರಿಗೆ ಸಹ ಇತ್ತು. ನಮ್ಮಲ್ಲಿ ಯಾವಾಗಲೂ ಗುರುತತ್ವದಲ್ಲಿ ಸಹ ದೋಷಗಳು ಇತ್ತು. ಗುರುರೂಪವನ್ನು ಮಾತ್ರ ನೋಡೋದು, ಮನುಷ್ಯ ರೂಪ ಅವರಲ್ಲಿ ಸಹ ಇದೆ, ಅದು ನಮಗೆ ಪ್ರಾಮುಖ್ಯವಾಗಿ ಇರಲಿಲ್ಲ. ಆದರೆ ಈ ಜ್ಞಾನವನ್ನು ಡೌನ್ ಮಾಡಲಿಕ್ಕೆ ಸುಲಭದ ಸ್ವರೂಪ ಒಂದೇ. ಗುರುವಲ್ಲಿ ಸಹ ತಪ್ಪಿರ್ತದೆ, ಯಾಕೆಂದರೆ ಅವನು ಸಹ ಮನುಷ್ಯ. ಅವನು ತಪ್ಪುಗಳನ್ನು ಹೇಳಿದು ಶುರು ಮಾಡಿದರೆ, ಆ ಗುರುವಲ್ಲಿ ಇರುವಂಥದ್ದು ತಪ್ಪುಗಳನ್ನು ನಾವು ಹೇಳಿದರೆ, ಆ ಜ್ಞಾನ ಮೇಲೆ ಸಹ ಮೇಲೆ ಪ್ರಾಮುಖ್ಯತೆ ಹೋಗ್ತದೆ. ನಾವು ಈ ಮಾತನ್ನು ನೆನಪಿಡಬೇಕು. ನಾವು ನಮ್ಮ ಗುರುಗಳಲ್ಲಿ ಆ ಜ್ಞಾನ ಚಿಂತನ ಮಾತ್ರ ನೋಡಬೇಕು. ಆ ಜ್ಞಾನ ಸ್ವರೂಪದಲ್ಲಿ ಗುರುವನ್ನು ನೋಡಬೇಕು, ಪಾಂಚಭೌತಿಕ ಸ್ವರೂಪದಲ್ಲಿ ಅಲ್ಲ. ದೊಡ್ಡ ಒಂದು ಸ್ಟ್ರಾಟಜಿಕ್ ಮಿಷನ್ ನಡೀತಾ ಇದೆ ನಮ್ಮ ಸಂಸ್ಕೃತಿಯ ಮೇಲೆ. ಯಾವ ಥರ ನಾವು ಇದನ್ನು ಕ್ಷೀಣ ಮಾಡಬೇಕು. ಭಾಳ ಸುಲಭದ ದಾರಿ ಇದೆ. ಯಾಕೆಂದರೆ ಯಾರು ಸಹ ತುಂಬ ಮೇಲೆ ಬರ್ತಾನೆ ಗುರು, ಸ್ವಲ್ಪ ಅವನದ ಚರಿತ್ರೆ ಮೇಲೆ, ಇಲ್ಲದ್ರೆ ಅವನು ದೋಷ ಇದ್ದೇ ಇರ್ತದೆ. ದೋಷಗಳನ್ನು ಹೇಳಿದರೆ ಮತ್ತು ಆ ಮನುಷ್ಯದ ಬಗ್ಗೆ, ಆ ಗುರು ಮೇಲೆ ಭಕ್ತಿ ಹೋದರೂ ಚಿಂತೆ ಇಲ್ಲ. ಆದರೆ ಆ ಜ್ಞಾನ ಮೇಲೆ, ಆ ಒಳ್ಳೆ ದಾರಿ ಮೇಲೆ ಸಹ ನಮಗೆ ಶ್ರದ್ಧೆ ಹೋಗ್ತದೆ. ಮತ್ತೆ ಜನರು ಆ ದಾರಿ ಬಿಟ್ಟು ಬಿಡ್ತಾರೆ. ಇಡೀ ಸಮಾಜಕ್ಕೆ ದೊಡ್ಡ ಕ್ಷಯವಾಗತ್ತೆ. ಈ ದಿನ ನಾವು, ನಮಗೆ ಕಷ್ಟ ಸಮಯ, ಯಾರು ಸಹ ಜ್ಞಾನರೂಪಿ ಬೆಳಕು ಕೊಟ್ಟಿದ್ದಾನಲ್ಲ, ಅವರು ಎಲ್ಲರೂ ನಮ್ಮ ಗುರು. ಎಲ್ಲರಿಗೆ ನಾನು ಪ್ರಣಾಮ ಮತ್ತು ಅಭಿನಂದನೆ ಸಲ್ಲಿಸ್ತಾ ಇದ್ದೇನೆ. ಈ ಗುರು ಪೂರ್ಣಿಮೆಯ ದಿನ ಚಂದ್ರಗ್ರಹಣ ಬಂದಿದೆ. ನಾವು ಫೋಬಿಯಾ, ತುಂಬ ವಿಷಯದ ಫೋಬಿಯಾ ಇರ್ತದೆ. ಕೆಲವರಿಗೆ ಮೇಲೆ ಹತ್ತೋದು ಫೋಬಿಯಾ ಇರ್ತದೆ, ಕೆಲವರಿಗೆ ಫ್ಲೈಟಲ್ಲಿ ಹೋಗೋದು ಫೋಬಿಯಾ ಇರ್ತದೆ, ಕೆಲವರಿಗೆ ರಕ್ತ ನೋಡಿದರೆ ಹೀಮೋಫೋಬಿಯಾ ಇರ್ತದೆ, ಕೆಲವರಿಗೆ ಸ್ಪೈಡರ್ ನೋಡಲಿಕ್ಕೆ ಫೋಬಿಯಾ ಇರ್ತದೆ, ಕೆಲವರಿಗೆ ಅನಿಮಲ್ಸ್ದು ಝೂ ಫೋಬಿಯಾ ಇರ್ತದೆ, ಕೆಲವರಿಗೆ ಸ್ನೇಕ್ ಫೋಬಿಯಾ ಇರ್ತದೆ, ಕೆಲವರಿಗೆ ಚಿಕ್ಕ ರೂಮ್ ಒಳಗೆ ಕೂತಿದ್ರೆ ಕ್ಲಸ್ಟ್ರೋಫೋಬಿಯಾ ಇರ್ತದೆ. ಆದರೆ ಇನ್ನೊಂದು ಹೊಸ್ತು ಫೋಬಿಯಾ ನಮ್ಮ ಜ್ಯೋತಿಷ್ಯರು, ನಮ್ಮ ಬಂಧು ಅವರೇ ಮಾಡಿದ್ದಾರೆ. ಅದು ಗ್ರಹಣ ಫೋಬಿಯಾ ಅಂತ ಹೇಳ್ಬೋದು. ಎಕ್ಲಿಪ್ಸ್ ಫೋಬಿಯಾ ಶುರುವಾಗಿದೆ. ಇಡೀ ಜಗತ್ತಲ್ಲಿ ತೊಂದರೆಗಳು ಬರಲಿಕ್ಕೆ ಸಹ ಕಾರಣ
ಎಕ್ಲಿಪ್ಸ್ ಅಂತ, ಸೋಲಾರ್ ಎಕ್ಲಿಪ್ಸ್ ಇಲ್ಲದಿದ್ದರೆ ಲೂನರ್ ಎಕ್ಲಿಪ್ಸ್, ಅಂದರೆ ಸೂರ್ಯಗ್ರಹಣ ಇಲ್ಲದಿದ್ದರೆ ಚಂದ್ರಗ್ರಹಣ. ಹಿಂದಿಯ ತಿಂಗಳ 21 ಜೂನಿಗೆ ಸೂರ್ಯಗ್ರಹಣ ಇತ್ತು. ನಾನು 30 ವರ್ಷ ಸೂರ್ಯಗ್ರಹಣ ದಿನ ಯಾವುದು ಘಟನೆಗಳಾಗಿದೆ ಅದು ಎಲ್ಲ ಘಟನೆಗಳನ್ನು ರಿಸರ್ಚ್ ಮಾಡಿ ಒಟ್ಟು ಒಂದು ಕಡೆ ಇಟ್ಟು ನೋಡುವಾಗ ಅದ್ಭುತವಾದ ವಿಷಯ ಏನು ನೋಡಿದೆ, ಒಳ್ಳೆ ಘಟನೆಗಳು ಸಹ ಆಗಿದೆ ಸೂರ್ಯಗ್ರಹಣದ ದಿನ, ಕೆಟ್ಟ ಘಟನೆಗಳು ಸಹ ಆಗಿದೆ. ಒಳ್ಳೆ ಘಟನೆಗಳೇ ಚಂದ್ರಗ್ರಹಣ ದಿನ ಸಹ ಆಗಿದೆ, ಸೂರ್ಯಗ್ರಹಣ ದಿನ ಸಹ ಆಗಿದೆ. ಸೂರ್ಯ ಚಂದ್ರಗ್ರಹಣ ಇಲ್ಲದಿರುವಾಗ ಸಹ ಒಳ್ಳೆ ಮತ್ತು ಕೆಟ್ಟ ಘಟನೆಗಳ ನಡೆದಿದೆ. ಮತ್ತು ಏನು ವಿಶೇಷ, ಸೂರ್ಯಗ್ರಹಣ ಇಲ್ಲದಿದ್ದರೆ ಚಂದ್ರಗ್ರಹಣ ದಿನ ಏನು ಘಟನೆ ಆಗಿದೆ ಅದರದ್ದು ಪ್ರಭಾವ ಚಿರಕಾಲೀನ ಇರುತ್ತೆ, ತುಂಬ ಸಮಯವರೆಗೆ ಇರ್ತದೆ ಇದರದ್ದು ಪ್ರಭಾವ. ನೀವು ಒಳ್ಳೆ ರೀತಿಯಿಂದ ಇದ್ದರೆ ತುಂಬ ವರ್ಷವರೆಗೆ ಒಳ್ಳೆ ರೀತಿಯಿಂದ ಇರಬಹುದು. ಏನಾದರೂ ಕೆಟ್ಟ ಚಿಂತನೆಗಳು ಮಾಡಿದರೆ ತುಂಬ ಸಮಯವರೆಗೆ ಕೆಟ್ಟ ಸ್ವಭಾವ ಬರಬಹುದು. ಇದು ವ್ಯಕ್ತಿಗತವಾಗಿ ಸಹ ಇರ್ತದೆ, ಯಾಕೆಂದರೆ ಇದು ಸಹ ನ್ಯಾನೋ ಕಾಸ್ಮಾಸ್. ಕೆಲವರು ಹೇಳ್ತಾರೆ ಇದು ವ್ಯಕ್ತಿಗತವಾಗಿ ಎಫೆಕ್ಟ್ ಬಿಡೋದಿಲ್ಲ, ಇಲ್ಲ ಬರ್ತದೆ. ಪಾಸಿಟಿವ್ ಮತ್ತು ಕೆಟ್ಟ ಎರಡು ನಮ್ಮ ಕೈಯಲ್ಲಿ. ಚಂದ್ರಗ್ರಹಣ ನಮಗೆ ಏನು ತೊಂದರೆ ಕೊಡೋದಿಲ್ಲ, ಯಾಕೆ ನಿಜವಾಗಿ ಒಳ್ಳೆ ದಿನ. ಚಂದ್ರ ಅಂದರೆ ಮನಸ್ಸು, ಸೂರ್ಯ ನಮ್ಮ ಆತ್ಮ, ಭೂಮಿ, ಪೃಥ್ವಿ ಇದು ನಮ್ಮ ಪಂಚಭೌತಿಕ ದೇಹ. ನಿಜವಾಗಿ ನಮ್ಮ ಮನಸ್ಸು, ನಮ್ಮ ಆತ್ಮ ಮತ್ತು ನಮ್ಮ ದೇಹದ ಮಧ್ಯದಲ್ಲಿ ಇರುವುದು ಈ ಚಂದ್ರಗ್ರಹಣ ದಿನ. ಹಾಗಾದರೆ ಏನು ತಪ್ಪಾಯಿತು? ಹಾಗಾದರೆ ಆತ್ಮ, ಮನಸ್ಸು ಮತ್ತು ಭೂಮಿ, ನಮ್ಮ ಈ ಅರ್ಥ ಮಟೀರಿಯಲ್, ನಮ್ಮ ದೇಹ ಒಳಗೆ ಪಂಚಭೌತಿಕ ತತ್ವಗಳು, ಅದರಲ್ಲಿ ಒಂದು ಒಳ್ಳೆ ರೀತಿಯಿಂದ ಒಂದು ಅಲೈನ್ಮೆಂಟ್ ಇರ್ತದೆ, ಒಂದು ಸಂಬಂಧ ಇರ್ತದೆ, ತುಂಬ ಶಕ್ತಿ ಇರ್ತದೆ. ಈ ದಿನ ನೀವು ಮಂತ್ರಗಳದ ಜಪ ಮಾಡಿದರೆ 108 ಜಪದ ಶಕ್ತಿ 1008ರಲ್ಲಿ ಪರಿವರ್ತಿತವಾಗ್ತದೆ. ಯಾಕೆಂದರೆ ನಿಮ್ಮ ಎನರ್ಜಿ ಬಹಳ ಚೆನ್ನಾಗಿದೆ. ನಿಮ್ಮ ಆತ್ಮಕಾರಕ ಸೂರ್ಯ, ನಿಮ್ಮ ದೇಹಕಾರಕ ಪೃಥ್ವಿ ಮತ್ತು ನಿಮ್ಮ ಮನೋಕಾರಕ ಚಂದ್ರ ಒಂದೇ ಅಲೈನ್ಮೆಂಟಲ್ಲಿ ಬರ್ತಾರೆ. ಏನು ಗಾಬರಿ ಆಗುವಂಥದ್ದು ವಿಷಯವಿಲ್ಲ. ಭಯ ಯಾಕೆ, ಹೆದರಿಕೆ ಯಾಕೆ, ಫೋಬಿಯಾ ಯಾಕೆ? ಇದು ಅದ್ಭುತವಾದ ದಿನ. ಧ್ಯಾನ ಮಾಡಿ, ನಿಮ್ಮ ಒಳಗೆ ನಿಮಗೆ ಕನೆಕ್ಷನ್ ಸಿಗ್ತದೆ. ನೀವೇ ನಿಮ್ಮನ್ನು ನೋಡಬಹುದು. ಇವತ್ತು ಈ ಚಂದ್ರಗ್ರಹಣ ದಿನ ಗುರು ದೀಕ್ಷೆ ತಗೊಳ್ಳಿಕ್ಕೆ ಪ್ರಯತ್ನ ಮಾಡಿ. ಈ ದಿನ ಗುರು ದೀಕ್ಷೆ ಸಿಕ್ಕಿದರೆ ಇದಕ್ಕಿಂತ ಉತ್ತಮ ಏನೂ ಇಲ್ಲ. ಯಾಕೆಂದರೆ ಸ್ಥಿರ ಕಾರ್ಯಂ ದೀಕ್ಷಾ ಕಾರ್ಯಂ, ದೀಕ್ಷಾ ಕಾರ್ಯಕ್ಕೋಸ್ಕರ ಅದು ಸಹ ಅದ್ಭುತವಾದ ಗುರು ಪೂರ್ಣಿಮೆ ಬರ್ತಾ ಇದೆ ಈ ಒಂದು ದಿನ. ದಯವಿಟ್ಟು ಸ್ಪಿರಿಚುವಲ್ ಆ್ಯಕ್ಟಿವಿಟೀಸ್ ಮಾಡಿ. ಯಾವುದು ಪರಿಸ್ಥಿತಿಯೂ ಸೋಲುವಂಥದ್ದೇ ಇಲ್ಲ. ಮನೈವ ಮನುಷ್ಯಾಣಾಂ ಕಾರಣಂ ಬಂಧ ಮೋಕ್ಷಣಃ. ಮನವೇ ನಿಮ್ಮ ಬಂಧನಕ್ಕೆ ಕಾರಣ, ಮನವೇ ನಿಮ್ಮ ಮೋಕ್ಷಕ್ಕೆ ಕಾರಣ. ಮೋಕ್ಷವಾಗಿ, ಮುಕ್ತವಾಗಿ, ಚಿಂತೆ ಇಲ್ಲದೆ ಚಂದ್ರಗ್ರಹಣ ಇದ್ದರೂ ಈ ದಿನ ನೀವು ದೈವ ಪೂಜೆ ಮಾಡಿ, ನೀವು ಆರಾಧನೆ ಮಾಡಿ, ನೀವು ನಿಮ್ಮನ್ನು ಗಟ್ಟಿ ಮಾಡಿದರೆ ನಿಜವಾಗಿ ತುಂಬ ಒಳ್ಳೆಯ ಆಗಬಹುದು. ಹುಣ್ಣಿಮೆ ದಿನ ಜನರು ಒಂದು ಕೆಲಸ ಮಾಡಲೇಬಾರ್ದು. ಶಾಸ್ತ್ರ ಹೇಳೋದು ದ್ಯುತಕರ್ಮ, ಗ್ಯಾಂಬ್ಲಿಂಗ್. ಹಾಗಾದರೆ ಬೇರೆ ದಿನ ಗ್ಯಾಂಬ್ಲಿಂಗ್ ಆಡಬಹುದಾ ಅಂತ ಪ್ರಶ್ನೆ ಬರ್ತದೆ ಮನಸ್ಸಲ್ಲಿ. ಇಲ್ಲ, ಯಾವ ದಿನ ಮಾಡಬಾರ್ದು. ಗ್ಯಾಂಬ್ಲಿಂಗ್ ಆದರೆ ಏನು? ಗ್ಯಾಂಬ್ಲಿಂಗ್ ಆದರೆ ವ್ಯಾಪಾರದಲ್ಲಿ ಕಷ್ಟಪಟ್ಟು ನಾವು ಏನು ಸಾಧಿಸ್ತೇವೆ ಅದು ಗ್ಯಾಂಬ್ಲಿಂಗ್ ಅಲ್ಲ. ಸಡನ್ ಬೆನಿಫಿಟ್, ನಾವು ಶಾರ್ಟ್ಕಟ್ಟಿಂದ ಏನು ಹುಡಿಲಿಕ್ಕೆ ಹೋಗ್ತೇವೆ, ನಮ್ಮ ಮನಸ್ಸುಖಕ್ಕೋಸ್ಕರ ನಾವು ರಿಸ್ಕ್ ತಗೊಳ್ತೇವೆ, ಅದೆಲ್ಲ ಗ್ಯಾಂಬ್ಲಿಂಗಿಗೆ ಬರೋದು. ಹುಣ್ಣಿಮೆ ದಿನ ನಾವು ಗ್ಯಾಂಬ್ಲಿಂಗ್ ಸೈಕಾಲಜಿ ಇಟ್ಟರೆ ಅಭ್ಯಾಸ ಆಗ್ತದೆ. ಗ್ಯಾಂಬ್ಲಿಂಗ್ ಸೈಕಲಾಜಿಕಲ್ ಎಡಿಕ್ಷನ್ ಆಗ್ತದೆ. ಹುಣ್ಣಿಮೆ ದಿನ ಅದಕ್ಕಾಗಿ ದ್ಯುತಕರ್ಮವನ್ನು ವರ್ಜ್ಯ ಅಂತ ಆಚಾರ್ಯ ಅವರು ಮುಹೂರ್ತ ಚಿಂತಾಮಣಿ ಪುಸ್ತಕದಲ್ಲಿ ಹೇಳಿದ್ದಾರೆ. ಈ ದಿನ ಸಾತ್ವಿಕ ಆಹಾರ ಸೇವನೆ ಮಾಡಿ. ಈ ದಿನ ಪ್ರಯತ್ನ ಆದರೆ ಅಡಿಗೆ ಮಾಡಿ ಬಡವರಿಗೆ ದಾನ ಕೊಡಿ, ಅನ್ನದಾನ ಮಾಡಿ. ಈ ದಿನ ಜನರಿಗೆ ಫ್ರೀ ಮೆಡಿಸಿನ್ ಕೊಡಿ. ಈ ದಿನ ಡಾಕ್ಟರ್ಗಳ ಹತ್ರ ಕರ್ಕೊಂಡು ಹೋಗಿ. ಯಾರಾದರೂ ಬಡವರಿದ್ದರೆ, ಕಷ್ಟದಲ್ಲಿರೋರಿದ್ದರೆ ಈ ದಿನ ಗುರುಗಳ ಧ್ಯಾನ ಮಾಡಿ. ಈ ದಿನ ಗುರುಗಳ ಹತ್ರ ದೀಕ್ಷೆ ತಗೊಳ್ಳಿ. ಶುಭವಾಗಲಿ. ಧನ್ಯವಾದ. ಶುಭ ಮಂಗಲಂ.